ಅದು ಇದು ಅಂತ ಗಮನ ಮಾಡ್ತೀವ, ಚಿಕ್ಕದು ಒಂದು ಪ್ರಾಬ್ಲಮ್ ಬರುತ್ತೆ ಮಕ್ಕಳಿಗೋಸ್ಕರ. ಇದೆಲ್ಲ ಬ್ಯಾನ್ ಮಾಡಬೇಕು ನೀವೆಲ್ಲ. ತಿಪಟೂರು ನಗರಸಭೆಯಲ್ಲಿ ಸ್ವಚ್ಛತೆ ದೂರವಾಗಿದೆ. ನಗರದ ಕಸ ಸಂಗ್ರಹಣೆಯಲ್ಲಿ ಅವ್ಯವಸ್ಥೆ ಇದ್ದು ನಗರಕ್ಕೆ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರು ಕಲುಷಿತವಾಗಿದೆ ಎಂದು ಸದಸ್ಯರು ಒಕ್ಕೊರಲಿನಿಂದ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಿಪಟೂರು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಅಧ್ಯಕ್ಷ ರಾಮಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತಿಪಟೂರು ನಗರಸಭೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ, ಜನ ಸಮಸ್ಯೆ ಎದುರಿಸುತ್ತಿದ್ದು ನಗರಕ್ಕೆ ಪೂರೈಕೆಯಾಗುತ್ತಿರುವ ಕುಡಿಯುವ ನೀರು ಕಲುಷಿತವಾಗಿದ್ದು ನಗರದಲ್ಲಿ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿಯಾಗುತ್ತಿದೆ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ವಿವಿಧ ಬಡಾವಣೆಗಳಲ್ಲಿ ನೀರು ಸಂಗ್ರಹಿಸಿದ ನೀರಿನ ಬಾಟಲ್ ಪ್ರದರ್ಶನ ಮಾಡಿದರು. ನಗರಸಭಾ ಸದಸ್ಯರಾದ ಹುರ್ ಬಾನು ಮಾತನಾಡಿ, ನಗರದಲ್ಲಿ ನಕಲಿ ಜಂಕ್ ಫುಡ್ ಹಾವಳಿ ಜಾಸ್ತಿಯಾಗಿದೆ. ಡೈರಿ ಮಿಲ್ಕ್ ಬದಲಾಗಿ ಡೈರಿ ಡೀನ್, ಮಾಮಾಕಾರ, ಥಮ್ಸ್ ಚಾಕ್ಲೇಟ್, ವಿವಿಧ ನಕಲಿ ಬ್ರ್ಯಾಂಡಿನ ಆಹಾರೋತ್ಪನ್ನ ಮಾರಾಟವಾಗುತ್ತಿದ್ದು ನಕಲಿ ಜಂಕ್ ಫುಡ್ ತಿಂದ ಮಕ್ಕಳು ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಹೆಚ್ಚಿನ ಬಣ್ಣ ಹಾಗೂ ಕೆಮಿಕಲ್ ಮಿಶ್ರಿತ ಆಹಾರ ಸೇವಿಸಿದ ಮಕ್ಕಳು ಬಾಲ್ಯದಲ್ಲಿಯೇ ಬಿಪಿ, ಶುಗರ್ ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ. ನಕಲಿ ಉತ್ಪನ್ನಗಳು ಹಾಗೂ ಕಳಪೆ ಉತ್ಪನ್ನಗಳ ಬಗ್ಗೆ ನಗರಸಭೆ ಆರೋಗ್ಯಾಧಿಕಾರಿಗಳು ಅಂಗಡಿ ಹೋಲ್ಸೇಲ್ ಮಾರಾಟಗಾರರಿಂದ ಕಮಿಷನ್ ಪಡೆಯುತ್ತಿದ್ದಾರೆ. ನಗರಸಭೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಕಲುಷಿತ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ಈ ಕಲುಷಿತ ನೀರಿನಿಂದ ಜನರು ಅನಾರೋಗ್ಯ ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷ ರಾಮಮೋಹನ್ ಇಚನೂರು, ಕೆರೆಯಿಂದ ತಿಪಟೂರು ಜಲ ಶುದ್ಧೀಕರಣ ಘಟಕಕ್ಕೆ ನೀರು ಪೂರೈಕೆಯ ವೇಳೆ ಆದ ತಾಂತ್ರಿಕ ತೊಂದರೆಯಿಂದ ಸಮಸ್ಯೆ ಎದುರಿಸಬೇಕಾಯಿತು. ಸಮಸ್ಯೆ ಪರಿಹಾರವಾಗಿದ್ದು ನಗರಕ್ಕೆ ಶುದ್ಧ ನೀರು ಪೂರೈಸಲಾಗುತ್ತಿದೆ ಎಂದು ತಿಳಿಸಿದರು. ನಗರದಲ್ಲಿ ಕಸ ಸಂಗ್ರಹಣೆಯಲ್ಲಿ ಹೊಸ ನಿಯಮ ಜಾರಿಯಿಂದ ಜನರಿಗೆ ತೊಂದರೆಯಾಗುತ್ತಿದೆ. ನಗರಸಭೆ ಸಿಬ್ಬಂದಿ ಮನೆ ಮನೆ ಬಳಿ ಹೋಗಿ ಸಂಗ್ರಹಿಸಬೇಕು ಎಂದು ಒತ್ತಾಯಿಸಿದ ಸದಸ್ಯರು ನಗರಸಭಾ ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸೇರಿದಂತೆ ಸಿಬ್ಬಂದಿ ಸದಸ್ಯರ ಮಾತಿಗೆ ಮನ್ನಣೆ ನೀಡುತ್ತಿಲ್ಲ, ಕಾಟಾಚಾರಕ್ಕೆ ಕೆಲಸ ಮಾಡುತ್ತಿದ್ದು ಸಮಸ್ಯೆಗಳು ಹೆಚ್ಚಾಗಲು ಹೆಲ್ತ್ ಇನ್ಸ್ಪೆಕ್ಟರ್ಗಳೇ ಕಾರಣ ಎಂದು ಆರೋಪಿಸಿದ್ದರಲ್ಲದೆ ನಗರದ ಗಾಂಧಿನಗರ ಭಾಗಕ್ಕೆ ನಗರಸಭೆ ನಿರ್ಲಕ್ಷ್ಯ ಮಾಡಿದ್ದು ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ನಗರಸಭಾ ಅಧ್ಯಕ್ಷ ರಾಮಮೋಹನ್, ಉಪಾಧ್ಯಕ್ಷ ಗಣೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಶಿಕಿರಣ್, ಪೌರಾಯುಕ್ತ ಉಮಾಕಾಂತ್ ಉಪಸ್ಥಿತರಿದ್ದರು. ವರದಿ ಆನಂದ್, ತಿಪಟೂರು. ಇದು ಸಂಗಮೇಶ್ ಮಾಮಾಖಾರ ಅಂತ ನಮ್ದು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಬಲ್ಕಿಸ್ ಬೇಗಂ ಮೊಮ್ಮಕ್ಕಳು ತಗೊಂಡು ತಿಂದಿದ್ದು ಒಂದು ಅರ್ಧ ಗಂಟೆನೇ ಅದು ಆ ಪಾಪದ್ದು ಪೂರ್ತಿ ಮೈ ಒಂಥರ ಸ್ಟ್ರೋಕ್ ಆಗಂಗೆ ಆಗ್ಬಿಡ್ತು. ಇದೇ ಮಾಮಾಕಾರ. ಆಮೇಲೆ ಹೋಗಿ ತಗೊಂಡೋಗಿ ಬೆಂಗಳೂರು ತಗೊಂಡೋಗಿ ತೋರಿಸಿದ್ಮೇಲೆ ಡಾಕ್ಟರ್ ಏನು ಹೇಳಿದ್ರು, ಇದು ತಿಂದಿದ್ಮೇಲೆ ಅರ್ಧ ಗಂಟೆ ಆಗಿದ್ಮೇಲೆ ಬೇಗ ನೀರು ಕುಡಿಬೇಕು. ಅದು ಮಕ್ಳಿಗೆ ಗೊತ್ತಾಗಲ್ಲ, ನೀರು ಕುಡ್ದಿಲ್ಲಲ್ಲ, ಅದಕ್ಕೆ ಹಿಂಗೆ ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಯೂಸ್ ಮಾಡಬೇಡ್ದು, ಇದರಲ್ಲಿ ಎಲ್ಲ ಕೆಮಿಕಲ್ ಅದು ಇದು ಭಾಳ ಇದರಿಂದ ಇರುತ್ತೆ, ಅದು ಅದಕ್ಕೋಸ್ಕರ ಹಂಗಾಗಿದೆ ಅಂತ ರಿಪೋರ್ಟ್ ಬಂತು. ಅವ್ರ ತೋರ್ ರಿಪೋರ್ಟು ಐತೆ, ಬೇಕಾದ್ರೆ ನಾನು ಇಸ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ. ಡಾಕ್ಟರ್ ರಿಪೋರ್ಟ್ ಕೊಟ್ಟಿರೋದು. ಅದಕ್ಕೆ ನಾವೆಲ್ಲ ಬರೇ ಏನು ಹೇಳ್ತೀವಿ, ಕ್ಲೀನಿಂಗು ಅದು ಇದು ಅಂತ ಗಮನ ಮಾಡ್ತೀವ, ಚಿಕ್ಕದು ಒಂದು ಪ್ರಾಬ್ಲಮ್ ಬರುತ್ತೆ ಮಕ್ಕಳಿಗೋಸ್ಕರ. ಇದೆಲ್ಲ ಬ್ಯಾನ್ ಮಾಡಬೇಕು. ನೀವೆಲ್ಲ ಹೋಗ್ಬೇಕು, ಫಸ್ಟ್ ಹೋಲ್ಸೇಲ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬ್ಯಾನ್ ಮಾಡ್ರಿ. ಆಮೇಲೆ ಚಿಕ್ಕ ಚಿಕ್ಕ ಅಂಗಡಿಲಿ ಎಲ್ಲ ಇದೆಲ್ಲ ಮಾಡ್ತಾ ಇದ್ದಾರೆ, ಅದೆಲ್ಲ ಬ್ಯಾನ್ ಮಾಡಬೇಕು. ಕಮಿಷನರ್ ಅವರೇ ಗೊತ್ತಾಯ್ತಾ? ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.